ಮನೆಯಿಂದ ಚಿನ್ನದ ಮಾಂಗಲ್ಯ ಸರವನ್ನ ಕಳವು ಮಾಡಿದ್ದ ಕಳ್ಳನೊಬ್ಬ ವಾಟ್ಸ್ಆಪ್ನಲ್ಲಿ ಹರಿದಾಡಿದ ಸಂದೇಶವನ್ನ ನೋಡಿ ಮನ ಪರಿವರ್ತನೆಗೊಂಡು ಕದ್ದ ಚಿನ್ನದ ಮಾಂಗಲ್ಯ ಸರವನ್ನ ಕ್ಷಮೆಯಾಚನೆಯ ಪತ್ರದೊಂದಿಗೆ 9 ದಿನಗಳಲ್ಲಿ ಮರಳಿಸಿದ ಅತ್ಯಂತ ಅಪರೂಪದ ಘಟನೆಯೊಂದು ಕೇರಳದ ಕಾಸರಗೋಡಿನಲ್ಲಿ ನಡೆದಿದೆ. ಕಾಸರಗೋಡು ಜಿಲ್ಲೆಯ ಪೊಯ್ನಾಚಿ ಎಂಬಲ್ಲಿನ ನಿವಾಸಿ ಪರಂಬ ಲಕ್ಷ್ಮೀ ನಿವಾಸದ ಎಂ ಗೀತಾ ಎಂಬವರು ಆಗಸ್ಟ್ 4ರಂದು ತನ್ನ ಪತಿ ನಿವೃತ್ತ ಕಂದಾಯ ಅಧಿಕಾರಿ ವಿ ದಾಮೋದರನ್ ಜತೆ ಮನೆಯಿಂದ ಹೊರಗೆ ಹೋಗಿದ್ದು ಸಂಜೆ ವೇಳೆಗೆ ಬಸ್ನಲ್ಲಿ ಬಂದು ಮನೆಗೆ ಹಿಂದಿರುಗಿದಾಗ ಮನೆಯಲ್ಲಿದ್ದ ತನ್ನ ಮದುವೆ ಸಂದರ್ಭದ ಚಿನ್ನದ ಮಾಂಗಲ್ಯ ಸರ ಕಳವಾಗಿರೋದು ಗಮನಕ್ಕೆ ಬಂದಿತ್ತು. ಹಾಗಾಗಿ ಅವರು ತತ್ಕ್ಷಣ ಮೇಲ್ಬರಂಬ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸಿದ್ರು. ಪೊಲೀಸರು ಮನೆಯಿಂದ ಚಿನ್ನದ ಮಾಂಗಲ್ಯ ಸರ ಕಾಣೆಯಾಗಿದೆ ಎಂಬುದಾಗಿ ವಿವರಗಳೊಂದಿಗೆ ಸ್ಥಳೀಯ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪ್ರಸಾರ ಮಾಡಿದ್ರು. ಆಗಸ್ಟ್ 13ರಂದು ಬೆಳಿಗ್ಗೆ 10:30ರ ವೇಳೆಗೆ ಗೀತಾ ಮತ್ತು ದಾಮೋದರನ್ ದಂಪತಿ ಪೊಯ್ನಾಚಿಪೇಟೆಗೆ ತೆರಳಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾಗ ತಮ್ಮ ಮನೆಯ ವರಾಂಡದಲ್ಲಿ ಅಚ್ಚುಕಟ್ಟಾಗಿ ಇರಿಸಿದ್ದ ತಮ್ಮ ಕಳೆದು ಹೋದ ಚಿನ್ನದ ಮಾಂಗಲ್ಯ ಸರ ಮತ್ತು ಮಲಯಾಳ ಭಾಷೆಯಲ್ಲಿ ಕೈಯಲ್ಲಿ ಬರೆದಿರುವ ಪತ್ರವೊಂದು ಕಾಣಸಿಕ್ಕಿದೆ. ಪತ್ರದ ಕೆಳಗಡೆ ಸಮೀಪದ ಪ್ರದೇಶದ ಹೆಸರು ಕುಡಂಕುಳಿ ಎಂಬುದಾಗಿ ಮಾತ್ರ ಬರೆಯಲಾಗಿತ್ತು. ಸರವನ್ನ ಕದ್ದ ವ್ಯಕ್ತಿ ತನ್ನ ಹೆಸರನ್ನ ಬರೆಯದೆ ಅನಾಮಧೇಯನಾಗಿ ಉಳಿಯಲು ಇಚ್ಛಿಸಿದ್ದಾನೆ. ಚಿನ್ನದ ಸರದ ಜೊತೆಗಿದ್ದ ಕೈ ಬರಹದ ಟಿಪ್ಪಣಿಯಲ್ಲಿ ಹೀಗೆಂದು ಬರೆಯಲಾಗಿತ್ತು: ಈ ಚಿನ್ನದ ಸರ ನನ್ನ ವಶಕ್ಕೆ ಬಂದು 9 ದಿನಗಳಾಗಿವೆ. ಪ್ರಾರಂಭದಲ್ಲಿ ನಾನು ಸಂತೋಷ ಪಡ್ತಾ ಇದ್ದೆ, ಆದ್ರೆ ನಾನದನ್ನ ಕೈಯಲ್ಲಿ ಹಿಡಿದಾಗಲೆಲ್ಲ ನನಗೆ ಕೆಲವು ನಕಾರಾತ್ಮಕ ಭಾವನೆಗಳು ಮತ್ತು ಸ್ವಲ್ಪ ನಡುಕ ಬರ್ತಾ ಇತ್ತು. ಅದನ್ನ ಏನು ಮಾಡಬೇಕೆಂದು ನಾನು ಸುದೀರ್ಘವಾಗಿ ಮತ್ತು ಆಳವಾಗಿ ಆಲೋಚನೆ ಮಾಡಿದೆ. ಬಳಿಕ ವಾಟ್ಸ್ಆಪ್ನಲ್ಲಿ ಅದು ಪೆಂಡೆಂಟ್ ಮದುವೆಯ ಮಾಂಗಲ್ಯ ಸರ ಎಂಬ ಸಂದೇಶವನ್ನ ನೋಡಿದೆ. ಇದರಿಂದಾಗಿ ನಾನು ಯಾರಿಗೂ ನಷ್ಟವಾಗಬಾರದು ಎಂಬ ನಿರ್ಧಾರಕ್ಕೆ ಬಂದೆ. ನನ್ನ ಗುರುತನ್ನ ಬಹಿರಂಗಪಡಿಸಲು ನಾನು ಬಯಸ್ತಾ ಇಲ್ಲ. ಇಷ್ಟು ದಿನ ಅದನ್ನ ಇರಿಸಿಕೊಂಡಿದ್ದಕ್ಕಾಗಿ ಮತ್ತು ಅದು ಉಂಟು ಮಾಡಿದ ನೋವಿಗಾಗಿ ಕ್ಷಮೆ ಎಂಬುದಾಗಿ ನಮೂದಿಸಲಾಗಿತ್ತು. ತನ್ನ ಮದುವೆಯ ಮಾಂಗಲ್ಯ ಸರವನ್ನ ಕಳವು ಮಾಡಿದ ವ್ಯಕ್ತಿ ಮನ ಪರಿವರ್ತನೆಗೊಂಡು ಅದನ್ನ ಹಿಂದಿರುಗಿಸುವ ಮೂಲಕ ತೋರಿದ ಅನಿರೀಕ್ಷಿತ ದಯೆಗೆ ಗೀತಾ ಅವರು ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ.